ತುಂಬಾ ಚೆನ್ನಾಗಿ ಕಾಣೋ ಥರ ಕೊಟ್ಟಿದ್ದೀರಿ. ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್. ನಮಸ್ಕಾರ ವೀಕ್ಷಕರೇ, ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿ ರುಚಿ ರುಚಿಯಾದ ಖಾದ್ಯಗಳನ್ನು ನೀವು ನೋಡ್ತಾನೆ ಇರ್ತೀರಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ವೇದಾ ಶ್ರೀಧರ್ ಅವರು. ಅವರು ಯಾವ ರೀತಿ ರುಚಿಕರವಾದ ಖಾದ್ಯವನ್ನು ಮಾಡಿ ತೋರಿಸ್ತಾರಂತ ನೋಡೋಣ. ಮೊದಲಿಗೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀರಾ. ಇವತ್ತು ಯಾವುದೊಂದು ಸ್ಪೆಷಲ್ ಡಿಶ್ ಜೊತೆ ಬಂದಿದ್ದೀರಾ? ಇವತ್ತು ಆಲೂ ಮಟರ್ ಪನ್ನೀರ್ ವಿತ್ ಪರೋಟ. ಓಕೆ, ಇವತ್ತು ಕೂಡ ಪರೋಟ, ಆಲೂ ಮಟರ್ ಪನ್ನೀರ್. ಓಕೆ, ಇನ್ನೊಂದು ಮಿಸಲ್ ಪಾವ್. ಓಕೆ, ಇದು ಬಾಂಬೆ ಸ್ಪೆಷಲ್ ಡಿಶ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ಆಗುತ್ತೆ. ಓಕೆ, ಹಾಗಾದ್ರೆ ಎರಡು ಕೂಡ ಒಳ್ಳೊಳ್ಳೆ ರೆಸಿಪೀಸ್ ನಮಗೆ. ಕಿಚನ್ಗೆ ಹೋಗುವ, ಬನ್ನಿ ಮೇಡಮ್. ಓಕೆ ಮೇಡಮ್, ಈಗ ಫಸ್ಟ್ ಯಾವುದು ರೆಸಿಪಿ ಮಾಡ್ತಿದ್ದೀರಾ? ಫಸ್ಟ್ ಇವಾಗ ಇದು ಆಲೂ ಪನ್ನೀರ್ ಮಟರ್. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ನಿಮಗೆ ಏನು ಕೊಡಿ? ಕಡಾಯಿ ಕೊಡಿ. ಕಡಾಯಿ. ಓಕೆ, ಗ್ಯಾಸ್ ಆನ್ ಮಾಡಬೇಕು. ಆನ್ ಮಾಡಬೇಕು. इसमें 2 ಚಮಚ ಆಯಿಲ್ ಬೇಕು. ಓಕೆ, ಸೊ ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಸಾಕಾ? ಹಾಂ, ಸಾಕು. ಇನ್ನು ಸ್ವಲ್ಪ ಬಿಸಿ ಆಗಬೇಕು. ಓಕೆ, ಸೊ ಫಸ್ಟಿಗೆ ನೀವೀಗ ಪನ್ನೀರ್ ತಗೊಂಡಿದ್ದೀವಿ. ಹೌದು. ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದು ರೆಡ್ ಆಗುವ ತನಕ ಇದು ಮಾಡಬೇಕು, ಫ್ರೈ ಮಾಡಬೇಕು. ಇದು ನೀವು ಸ್ಮಾಲ್ ಡೈಸ್ ಇದು ಪನ್ನೀರ್ ತಗೊಂಡಿದ್ದೀವಿ. ಹೌದು. ಸಮ್ಟೈಮ್ಸ್ ನಮ್ದೊಂದು ಫುಲ್ ಬರ್ತದೆ, ಅದನ್ನು ನಾವು ಸ್ಮಾಲ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇದು ಆಲ್ರೆಡಿ ಕಟ್ಟಿಂಗ್ ಕರಿಕೆ ಆತೆ. ಸಾರಿ ಕಟ್ಟಿಂಗ್ ಮಾಡಿ ಬರ್ತದೆ. ಸೊ ನಂದಿನಿ ಪನ್ನೀರಲ್ಲಿ ನಾವು ಕುಕಿಂಗ್ ಮಾಡಿದರೆ, ಈ ಥರ ಒಳ್ಳೊಳ್ಳೆ ಡಿಶ್ ಎಲ್ಲ ಮಾಡಿದರೆ ಒಳ್ಳೆ ಫ್ಲೇವರ್ ಕೂಡ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೌದು. ಸೊ ನೀವು ಜಾಸ್ತಿಯಾಗಿ ಈ ಥರ ಎಲ್ಲ ಮನೆಯಲ್ಲಿ ಮಾಡ್ತಾನೆ ಇರ್ತೀರಿ. ಮಾಡ್ತಾನೆ. ಸೊ ನಂದಿನಿ ಪನ್ನೀರನ್ನೇ ಆದಷ್ಟು ಬಳಸಿ, ರುಚಿ ಕೂಡ ಒಳ್ಳೆದಿರುತ್ತೆ ತುಂಬ. ಆಯ್ತು, ಸಾಕು. ಓಕೆ, ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು? ಬೇಡ ಏನು ಬೇಡ. ಇದನ್ನು ಇನ್ನೊಂದಕ್ಕೆ ಬೇಕಾ? ಆಯ್ತು. ಈಗ ನಾವು ಇದಕ್ಕೆ ತೇಜ್ ಪತ್ತ ಹಾಕೋದು. ಓಕೆ, ಆಮೇಲೆ 2 ಚಕ್ಕೆ. ಸೊ ಸ್ಪೈಸಸ್ ಎಲ್ಲ ಹಾಕೊಳ್ಬೇಕು. ಹೌದೌದು. 2 ಏಲಕ್ಕಿ. ಓಕೆ, ಆಮೇಲೆ 2-3 ಲವಂಗ ಹಾಕೋಣ. ಆಮೇಲೆ ಇದು ಬ್ಲ್ಯಾಕ್ ಪೆಪ್ಪರ್. ಕರಿಮೆಣಸು. ಸೊ ಇದನ್ನು ಫಸ್ಟ್ ನೆಕ್ಸ್ಟ್ ಇದನ್ನು ಹುರ್ಕೊಳ್ಬೇಕು. ಹೌದು. ಇದು ಹಾಕಿದ್ರೇ ಒಳ್ಳೆ ಘಮ ಬರುತ್ತೆ. ಹೌದು. ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ. ಹೌದು, ಹೈ ಫ್ಲೇಮಲ್ಲಿ. ಅಲ್ಲ, ಈಗ ನಾವು ಕಂದ ಹಾಕೋದು. ಈರುಳ್ಳಿ. ಸೊ ನೀವು ಎಷ್ಟು ಈರುಳ್ಳಿ ತಗೊಂಡಿದ್ದೀರಾ? ಒಂದು ಇಡೀ ಈರುಳ್ಳಿ. ಓಕೆ, ಇದು ರೆಡ್ ಆಗುವ ತನಕ ಇದು ಫ್ರೈ ಮಾಡಬೇಕು. ನಿಮ್ಮ ಹತ್ರ ಮಾತಾಡುವಾಗಲೇ ಒಂಥರ ಖುಷಿ ಆಗುತ್ತೆ. ಹೌದಾ? ನಿಮ್ಮದು ಹಿಂದಿ ಮತ್ತು ಕನ್ನಡ ಎರಡು. ಸಾರಿ. ಇಟ್ಸ್ ಓಕೆ ಮ್ಯಾಮ್, ಅದಾದರೆ ಚಂದನೆ ಒಂಥರ. ಇದು ರೆಡ್ ಆಗುವ ತನಕ ಇದು ಮಾಡಬೇಕು. ಆಮೇಲೆ ಈಗ ಟೊಮೆಟೊ ಹಾಕೋಣ. ಓಕೆ, ಸೊ 1 ಈರುಳ್ಳಿಗೆ 1 ಟೊಮೆಟೊ. ಇದನ್ನು ಸ್ವಲ್ಪ ಮೆತ್ತನೆ ಮಾಡಬೇಕು. ತುಂಬ ಸಾಫ್ಟ್ ಆಗೋವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು ಅದನ್ನು. ಮೆತ್ತನೆ ಆಗುವ ತನಕ ಫ್ರೈ ಮಾಡ್ಕೊಳ್ಬೇಕು. ಹೌದು, ತಿರುಗಿಸ್ಬೇಕು ಚಮಚದಲ್ಲಿ. ನೀವು ಮನೆಯಲ್ಲಿ ಹೆಚ್ಚಾಗಿ ಯಾವುದು ಡಿಶ್ ಮಾಡ್ಕೊಳ್ತೀರಾ? ವೆಜ್ಜಾ, ನಾನ್ ವೆಜ್ಜಾ? ನಾನು ಅಂದರೆ ನಿಮ್ಗೆ ಯಾವ್ದು ಇಷ್ಟ? ನನಗೆ 2 ಬೇಕು. ನಾನ್ ವೆಜ್ಜು ಬೇಕು, ವೆಜ್ಜು ಬೇಕು. ತುಂಬ ಇಷ್ಟ ಅಂದರೆ ಎಗ್ಗಾ? ಓಕೆ, ಅದು 2ಕ್ಕೆ ಕೂಡ ಬರಲ್ವಾ? ಹಾಗೆ ತರಕಾರಿಯ ಜೊತೆಗೆ ಎಗ್ ಜಾಸ್ತಿ ಯೂಸ್ ಮಾಡೋದು. ಈಗ ನಾವು ಅದ್ರಕ್ ಪೇಸ್ಟ್ ಹಾಕೋಣ. ಅಂದರೆ ಜಿಂಜರ್ ಗಾರ್ಲಿಕ್ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಂಡು. ಗಾರ್ಲಿಕ್ ಮತ್ತು ಇದು ಜಿಂಜರ್. ಜಿಂಜರ್. ಅದಕ್ಕೆ ಶುಂಠಿ ಹೇಳೋದಲ್ವಾ? ಹೌದು. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಹೌದೌದು. ಈಗ ಇದು
ಧನಿಯಾ, ಹ್ಞೂ ಆಮೇಲೆ ಜೀರಾ, ಲಸು, ಕೊತ್ತಂಬರಿ, ಕೊತ್ತಂಬರಿ, ಜೀರಾ ಜೀರಿಗೆ ಮತ್ತು ಪುದೀನ ಸೊಪ್ಪು ಹಾಕಿದ್ದೀರಾ? ಪುದೀನ ಸೊಪ್ಪು ಎಲ್ಲ ಹಾಕಿ, ಓಕೆ, ಕೊತ್ತಂಬರಿ ಸೊಪ್ಪು, ಹೌದು. ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡಿ. ಓಕೆ. ಅಂದ್ರೆ ಇದನ್ನ ನೀವು ಮನೇಲಿ ಪ್ರಿಪೇರ್ ಮಾಡೋದಾ? ಹೌದು ಜಿಂಜರ್ ಗಾರ್ಲಿಕ್ ಹೌದು, ಇದನ್ನು ಮಾಡಿ ಇಡುದು 1 ವೀಕಿಗೆಲ್ಲಿ ಇಡುದು ಮಾಡಿ. ಅದು 1 ವೀಕ್ ಇರ್ತದೆ. ಆಮೇಲೆ ನಮಗೆ ಬೇಕಾದಾಗ ಪುನಃ ಮಾಡೋದು ಓಕೆ. ಹಾಗೆ. ಈಗ ನಾವು ಇದು ಟೊಮೆಟೊ ಕಾಂದ ಗ್ರೇವಿ ಮಾಡಿದ್ದು. ಓಕೆ. ಸೊ ಫಸ್ಟಿಗೆ ನೀವು ಆಲ್ರೆಡಿ ಅದೇ ಟೊಮೆಟೊ ಮತ್ತೆ ಈರುಳ್ಳಿ ಹಾಕಿದ್ದೀರಿ, ಇನ್ನೊಂದ್ಸಲ ಪೇಸ್ಟ್ ಕೂಡ ಹಾಕೊಳ್ಬೇಕು. ಇದು ಟೇಸ್ಟ್ಗೆ ಇಲ್ಲಿ ಹಾಕೋದು. ಇದಕ್ಕೆ ಬೇರೆ ಏನಾದರೂ ಆ್ಯಡ್ ಮಾಡಿದ್ದೀರಾ? ಇಲ್ಲ ಇಲ್ಲ, just ಏನೂ ಟೊಮೆಟೊ ಇಲ್ಲ. ಮತ್ತು ಈರುಳ್ಳಿ ಮಾತ್ರ? ಖಾಲಿ ಅದೇ ಮಾತು. ಓಕೆ. ಅಂದ್ರೆ ಗ್ರೇವಿ ಬೇಕಲ್ವಾ, ಗ್ರೇವಿ ಅದರಲ್ಲಿ ಆಗುದಿಲ್ಲ. ಸೊ ಗ್ರೇವಿಗೋಸ್ಕರ ನೀವು ಈ ತರ ಹೌದು, ಅದರಲ್ಲಿ ಖಾಲಿ ಸುಕ್ಕನೇ ಆಗುದಲ್ವಾ, ಇದು ಗ್ರೇವಿ ಆಗ್ತದೆ. ಗ್ರೇವಿ ಬೇಕಿದ್ರೆ ನಾವು ಅದನ್ನ ಪೇಸ್ಟ್ ಇದನ್ನು ಪೀಸಿ ಪ್ಯೂರಿ ಇದ್ರೆ. ಈಗ ನಾವು ಇದಕ್ಕೆ ಗರಂ ಮಸಾಲ ಹಾಕೋದು. ಓಕೆ. ಫಸ್ಟಿಗೆ ಮಿರ್ಚಿ ಪೌಡರ್, ಇದು ಅಂತ ಹೇಳ್ತಾರೆ ಇದಕ್ಕೆ ಮೆಣಸಿನ ಪುಡಿ, ಆಮೇಲೆ ಗರಂ ಮಸಾಲ, ಓಕೆ, ಆಮೇಲೆ ಧನಿಯಾ ಪೌಡರ್, ಓಕೆ, ಇದು ಹಳದಿ ಪೌಡರ್, ಅರಿಶಿನ. ಸೊ ಅದರಲ್ಲಿ ಕೂಡ ಮೇಡಮ್ ನೀವು ಪೇಸ್ಟ್ ಮಾಡುವಾಗ ಇದು ಕೊರಿಯಂಡರ್ ಎಲ್ಲ ಹಾಕಿದ್ರೆ ಅಲ್ಲ? ಹೌದೌದು, ಕೊತ್ತಂಬರಿ. ಸೊ ಪೌಡರ್ ಕೂಡ ನಾವು ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕೋಣ. ಸ್ವಲ್ಪ ಟೇಸ್ಟಿಗೆ ಇದು ಹರಮಿರ್ಚಿ, ಮೆಣಸಿನಕಾಯಿ. ಸೊ ಇಷ್ಟೆಲ್ಲ ಹಾಕುವಾಗ ತುಂಬ ಸ್ಪೈಸಿ ಆಗುತ್ತೆ ಇದು? ಇಲ್ಲ, ಏನೂ ಆಗೋದಿಲ್ಲ. ಅಂದರೆ ನಾನು ಅದೇ ಮಿರ್ಚಿ ಪೌಡರ್ ಸ್ವಲ್ಪ ಕಮ್ಮಿ ಹಾಕಿದಲ್ವಾ. ಇದಕ್ಕೆ ವಾಟರ್ ಏನಾದರೂ ಆ್ಯಡ್ ಮಾಡಲಿಕ್ಕೆ? ಬೇಕೇ ಬೇಕು. ಆ್ಯಡ್ ಮಾಡ್ಕೊಳ್ಳುವ? ಓಕೆ, ಹಾಕಿ ಬಸ್. ಯಾಕಂದರೆ ಜಾಸ್ತಿ ಬಿಟ್ಟರೆ ನಮ್ಮದು ತಳ ಹಿಡಿಯುತ್ತಲ್ಲ, ಸೊ ಆ್ಯಡ್ ಮಾಡಿಕೊಂಡ್ರೆ ಈ ಥರ ಒಳ್ಳೆ ಗ್ರೇವಿ ಬರುತ್ತೆ. ಹೌದು. ಇದಕ್ಕೆ ನಾವು ಸ್ವಲ್ಪ ಟೇಸ್ಟ್ಗೆ ಉಪ್ಪು ಹಾಕೋಣ. ಓಕೆ. ಈಗ ಇದಕ್ಕೆ ಬಟಾಟ ಆಲ್ರೆಡಿ ನೀವು ಬೇಯಿಸಿ ತಗೊಂಡು ಬಂದಿದ್ದೀರಿ. ಆಮೇಲೆ ವಟಾಣ, ಇದು ಕೂಡ ಸೋಪ್ ಮಾಡಿಟ್ಟಿದ್ದೀರಲ್ಲ, ಅದನ್ನು ಬೇಯಿಸಿದ್ದೀರಲ್ಲ? ಹೌದೌದು, ಬಾಯ್ಲ್ಡ್ ಖಾಲಿ ಬಾಯ್ಲ್ಡ್. ಆಮೇಲೆ ಅದು ಪನ್ನೀರ್ ಹಾಕೊಳ್ಬೇಕಾ? ಹಾಕಿ. ಓಕೆ. ಅಂದರೆ ಅರೋಮ ಒಳ್ಳೆ ಬರ್ತಾ ಉಂಟು. ಹೌದು. ಅದರದ್ದು ಏನಂದರೆ ನೀವು ಪುದೀನ ಅದೆಲ್ಲ ಹಾಕಿ ಅದರದ್ದೊಂದು ಪೇಸ್ಟ್ ಹಾಕಿದ್ರಿ, ಗ್ರೀನ್ ಕಲರ್ ಪೇಸ್ಟ್, ಪ್ಲಸ್ ಜಿಂಜರ್ ಪೇಸ್ಟ್ ಹಾಕಿದ್ರಿ. ಅದೇನು ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಪರಿಮಳ ಬರ್ತಾ ಉಂಟು. ಸ್ಮೆಲ್. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಕ್ಕೊಳ್ಬೇಕಾ? ಸ್ವಲ್ಪ ಇದಕ್ಕೆ ಬಸ್ ಸಾಕಾ? ಈಗ ಡಕ್ಕನ್ ಹಾಕಿ ಇಟ್ಕೊಳ್ಬೇಕಾ? ಮುಚ್ಚಳ ಸ್ವಲ್ಪ ಲೋ ಫ್ಲೇಮಲ್ಲಿ ಇದೆಯಲ್ಲ. ಸೊ ಈಗ ಹೇಗೆ ಅನಿಸ್ತದೆ? ಅಂದರೆ ಮಂಗಳೂರಲ್ಲೇ ಇದ್ದೀರಿ. ಹೌದು. ಸೊ ಇಲ್ಲಿ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಿದ್ದೀರಾ? ಹಾಂ. ಓಕೆ. ತುಂಬ ಇಷ್ಟ ಯಾವುದು ನಿಮಗೆ ಇಲ್ಲಿ ಮಂಗಳೂರಲ್ಲಿ ಸ್ಪೆಷಲ್ ತಿನ್ನಲಿಕ್ಕೆ? ಮೀನು ಇಷ್ಟ. ಸೊ ಅದು ಬಾಂಬೆಲಿ ಕೂಡ ಸಿಗ್ತದೆ? ಬಾಂಬೆಲಿ ಇಷ್ಟು ತಾಜಾ ಸಿಗೋದಿಲ್ಲ, ಇಲ್ಲಿ ಫ್ರೆಶ್ ಸಿಗ್ತದೆ. ನೋಡುವ. ಈಗ ರೆಡಿ ಆಗಿದೆ. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಓಕೆ. ಫೈನಲ್ ಟಚ್ ಅಪ್. ಹೌದು. ಹಾಗಾದ್ರೆ ಇನ್ನು ಸರ್ವ್ ಮಾಡ್ಕೊಳ್ಳೋಣ? ಇಲ್ಲ, ಇದನ್ನು ಈಗ ತಿರುಗಿಸ್ಬೇಕಲ್ಲ. ಓಕೆ. ಆಮೇಲೆ ಸ್ವಲ್ಪ ಇದಕ್ಕೆ ಡಕ್ಕನ್ ಇಡಿ. ಓಕೆ. ಇನ್ನು ಸ್ವಲ್ಪ ಹೊತ್ತು ಇದು ಮಾಡಬೇಕಾ? ಇದನ್ನು ನಾವು ಡಿಶ್ ಮೇಲೆ ಹಾಕೋಣ. ಓಕೆ. ಹಾಗಾದರೆ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ? ಹೌದು. ನೀವು ಸರ್ವ್ ಮಾಡ್ಕೊಳ್ಳಿ. ಆಮೇಲೆ ಪರೋಟ, ಆಲೂ ಪನ್ನೀರ್ ಮಟರ್ ಆ್ಯಂಡ್
ಪರೋಟ ವಿತ್ ಪರೋಟ. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಕಾಣೋ ಥರ ಕೊಟ್ಟಿದ್ದೀರಿ. ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಆಲೂ ಪನ್ನೀರ್ ಮಟರ್ ರೆಡಿ ಆಗಿದೆ. ಇದರ ಪರಿಮಳ ಅಂತೂ ತುಂಬಾ ಚೆನ್ನಾಗಿದೆ. ನಿಮಗೆ ಕೂಡ ಮಾಡ್ಕೊಳ್ಬೇಕಾ? ಹಾಗಾದರೆ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಆಲೂ ಮಟರ್ ಪನ್ನೀರ್ ತಯಾರಿಸುವ ವಿಧಾನ. ಮೊದಲಿಗೆ 2 ಚಮಚದಷ್ಟು ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಪನ್ನೀರ್ ತುಂಡುಗಳನ್ನ ಹುರಿದಿಟ್ಟುಕೊಳ್ಳಿ. ನಂತರ ಅದೇ ಎಣ್ಣೆಯಲ್ಲಿ ಪುಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಕರಿಮೆಣಸು ಹಾಕಿ ಹುರಿದು ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಆ ನಂತರ ಹೆಚ್ಚಿದ ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು ಹಾಗೂ ಹಸಿಮೆಣಸಿನ ಪೇಸ್ಟ್, ಟೊಮ್ಯಾಟೊ ಹಾಗೂ ಈರುಳ್ಳಿ ಪೇಸ್ಟ್, ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು, ಸ್ವಲ್ಪ ನೀರು ಹಾಕಿ ಹುರಿಯುತ್ತಾ ಬೇಯಿಸಿ. ಮಸಾಲೆ ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಆಲೂಗಡ್ಡೆ, ಬಟಾಣಿ, ಪನ್ನೀರ್ ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ. ಈಗ ಬಿಸಿ ಬಿಸಿಯಾದ ಪರೋಟದೊಂದಿಗೆ ಸವಿಯಲು ಆಲೂ ಮಟರ್ ಪನ್ನೀರ್ ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.